हाय सागर, गुड मॉर्निंग। कैसे हो? मैं बाहर हूँ, गोइंग होम। जा रही हूँ, घर जा रही हूँ। हेलो हेलो। टी हो गया? सॉरी राहुल। सॉरी राहुल। कैसे हो राहुल? राहुल राहुल, सॉरी, कंफ्यूज। टिफिन हो गया क्या? बढ़िया हूँ। ओके। क्या खाया सुबह? सॉरी, भूल गई, बाहर है ना, भूल गई मैं। बोले राहुल नाम है मेरा। आपका हुआ थोड़ा खाई, जाके खाना है। ओके ओके, ठीक है। नहीं नहीं, हस्बैंड। घूमने नहीं, कुछ काम था, इसके लिए बाहर आ गए। राधे राधे। थैंक यू राहुल। सबको राधे राधे। नाइस यू, थैंक यू। थैंक यू सो मच। ओके ठीक है। क्या खाया? आप, कोई है आपका इधर दुबई में? ओके, बाद में खाएगा। ओके। नहीं, ओके, दुबई में हूँ। ओके ठीक है। फिर मैं कुछ एरिया बताऊंगी तो आपको मालूम पड़ेगा क्या? प्लेस का जगह बताऊंगी तो आपको मालूम पड़ेगा, इसके लिए पूछा। मयूर ಬಂದರು। ಕಾಣ್ತಾ ಇಲ್ಲ ಮೆಸೇಜ್। डन लाइक, थैंक यू मयूर। गुड मॉर्निंग मयूर। नहीं, मुझे क्या पता, इसके लिए पूछा, कोई है क्या? आ जाओ एक बार। मयूर, ಬ್ರೇಕ್ಫಾಸ್ಟ್ ಆಯಿತು ಮಯೂರ್? पेट्रोल को सस्ते होगा अभी। पेट्रोल एंड इंडिया से चीपा। सेम 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 बोल रहे हैं। चाहिए आपको पेट्रोल? एक बोतल लेके आती हूँ।
देखो बस हमारा दुबई का। लोग भी दिखाओ, लोग कहाँ है? इधर रोड है ना। हाय सुमी, हाय ಶಿಲ್ಪಾ, ಮನೆಗೆ ಹೋಗ್ತಿದ್ದೇವೆ ಶಿಲ್ಪಾ. ಹೇಗಿದ್ದೀರಿ? ಟಿ ವಿ ಆಯಿತಾ? ಸೂಪರ್ ಅಂತ, ಥ್ಯಾಂಕ್ ಯು. ಹೀಗೆ ಮಾಡಿದ್ದು ಸ್ವಲ್ಪ ಹೊತ್ತು ಮಾಡುವಂತ, ಒಂದು ಅರ್ಧ ಗಂಟೆ ಕೂಡ ಇಲ್ಲ ಅಂತ ಕಾಣ್ತದೆ. ಕೆಲಸ ಆಗಲಿಲ್ಲ, ಮನೆಗೆ ಹೋಗಿ ಕೆಲಸ ಮಾಡಬೇಕು. बहुत साल हो गए, बहुत. ಮನೆ ತೋರಿಸಿ. ಮನೆಯದ್ದೊಂದು ವಿಡಿಯೋ ಇದೆ ನೋಡಿ, 1 BHK ವಿಡಿಯೋ ಇದೆ, ಅದರಲ್ಲಿ ನೋಡಿ. ನೈಸ್, ಥ್ಯಾಂಕ್ ಯು. क्लियर नहीं आता है, अभी धूप है ना. अपने बिरले रखना ರೋಡ್ ತುಂಬ ಚಂದ ಉಂಟು, ಥ್ಯಾಂಕ್ ಯು. ವೆರಿ ಗುಡ್ ಮಾರ್ನಿಂಗ್ ಉಮೇಶ್, ವೆರಿ ಗುಡ್ ಮಾರ್ನಿಂಗ್. ಬ್ರೇಕ್ಫಾಸ್ಟ್ ಆಯಿತಾ? चाय पड़ते तो पैसे में अक्का चाय पड़ते. हाँ चाय पड़ते जी, छूट ತಿಂತ ತಪ್ಪಿದಾರ್ದೆ ಇಲ್ಲ ಪೋಂದಿಲ್ಲದು ಥರ್ಡ್ ಲೈಕ್ ಡನ್, ಥ್ಯಾಂಕ್ ಯು. ಎಂಕಲ್ ಪೋದು ಬದುಕ್ತೀನಿ, ಇಲ್ಲ ಪೋಂದಿಲ್ಲ ಬೇಲೆತ್ತನ್ ಚೂರು ಮುಗಿದಿಲ್ಲ ಪೋಂದಿಲ್ಲ. జమ్ము జోరుండు అంచె క్లియర్ తోచొచ్చు. ऑन हो, ठीक है ठीक है. చాపరాండేనా ఉమేష్? సూపర్ రోడ్, థ్యాంక్ యూ. ನಮಸ್ಕಾರ ಭಟ್ರೆ, ಗುಡ್ ಮಾರ್ನಿಂಗ್. ಜಸ್ಟ್ ಹೀಗೆ ಮಾಡಿದ್ದು ಗಾಡಿಯಲ್ಲಿ ಸ್ವಲ್ಪ ಮಾಡುವಂತ, ಒಂದು ಅರ್ಧ ಗಂಟೆ ಅಷ್ಟೇ. ಮನೆಗೆ ಹೋಗ್ತಿದ್ದೇನೆ. ನೆನ್ನೆ ಒಳ್ಳೆ ಬಂತಲ್ವಾ? ಖುಷಿ ಆಯ್ತು. ಹೌದಾ? ಓಕೆ, ಥ್ಯಾಂಕ್ ಯು ಸೋ ಮಚ್. ಒಂದು ಜನ ಬರಲಿಲ್ಲ, ಅದು ಬಂದಿದ್ರೆ 50 ಮೇಲೆ ಹೋಗ್ತಿತ್ತು. ರಾಜೇಶ್, ಓಕೆ ಓಕೆ, ಥ್ಯಾಂಕ್ ಯು. ಹಾಯ್ ಸಚಿನ್, ಗುಡ್ ಮಾರ್ನಿಂಗ್ ಸಚಿನ್. ಬ್ರೇಕ್ಫಾಸ್ಟ್ ಆಯಿತಾ? ಲೈಕ್ 10. ಇಟ್ಸ್ ಓಕೆ ಓಕೆ. ಏನು ತಿಂದ್ರಿ ಸಚಿನ್? ಉಪ್ಪಿಟ್ಟು ತಿಂದ್ರ ಇವತ್ತು ಕೂಡ?
ವೆರಿ ಗುಡ್ ಮಾರ್ನಿಂಗ್ ಅಕ್ಕ. ಥ್ಯಾಂಕ್ ಯು. ಎಂತ ಬ್ರೇಕ್ಫಾಸ್ಟ್ ಇವತ್ತು? ಸೇಮಾ? ಏನೋ ಹಸ್ಬೆಂಡ್ ಇರುವರೆ. ಬ್ರೇಕ್ಫಾಸ್ಟ್ ಆಯಿತು, ಚಿತ್ರಾನ್ನ. ಇವತ್ತು ಚೇಂಜ್ ಉಂಟಲ್ವಾ? ಚಿತ್ರಾನ್ನ. ಓಕೆ. ಈಗ ಮನೆಗೆ ಕೆಲಸ ಇತ್ತು ಸ್ವಲ್ಪ, ಅದು ಮುಗಿಸಿ ಗೋಯಿಂಗ್ ಹೋಮ್. ಓಕೆ, ನಾನು ಡ್ರೈವ್ ಮಾಡ್ತಿದ್ದೆ. ಹೌದಾ? ಬಾಯ್ ಬಾಯ್. ನೀವು ಕೂಡ ಡ್ರೈವಿಂಗಾ? ಓಕೆ, ಸೇಫ್ ಡ್ರೈವಿಂಗ್. ಬಿಸಿಲಲ್ಲಿ ಕ್ಲಿಯರ್ ಕಾಣೋದಿಲ್ಲ. ಲಕ್ಷ್ಮಿ, ಹಾಯ್ ಲಕ್ಷ್ಮಿ. ತುಂಬ ದಿನ ಆಯಿತು ನಿಮ್ಮನ್ನು ನೋಡದೆ. ಟೈಮ್ ಇಲ್ಲ. ನಮ್ಮಮ್ಮ ಊರು ಬಂತು. ಕ್ಲೋಸ್ ಆಗಿದ್ದೇವೆ ನಮ್ಮ ಊರಿಗೆ. ನಾವು ಇರೋ ಜರ್ನಿ ಅಲ್ಲ. ಹಾಂ, ಮನೆಗೆ ಹೋಗ್ತಾ ಇರೋದು. ಜರ್ನಿ ಎಲ್ಲಿಗಿಲ್ಲ, ಕೆಲಸ ಇತ್ತು ಸ್ವಲ್ಪ, ಮುಗಿಸಿ ಮನೆಗೆ ಹೋಗ್ತಾ ಇದ್ದೇವೆ. ನೋಡಿ, ಇದೆ ನಮ್ಮ ಏರಿಯಾ ಬಂತು. 13 ಮಿನಿಟ್ಸ್ ಆಯಿತು. ಹಾಂ, ತುಂಬ ಬಿಸಿಲು ಈಗ, ಸಮ್ಮರ್ ಅಲ್ವಾ. ವಿಡಿಯೋ ಎಲ್ಲ ನೋಡ್ಲಿಕ್ಕೆ ಟೈಮ್ ಇಲ್ಲ. ಹಾಯ್ ಸಚಿನ್ ಬ್ರೋ ಹೇಳ್ತಿದ್ದಾರೆ. ಬಿಟ್ರೆ ಹಾಯ್ ಬ್ರದರ್ ಹೇಳ್ತಿದ್ದಾರೆ ಲಕ್ಷ್ಮಿ. ಕೊಡೆ ಸಂಪ ಒಂದಿರ್ತಲಿ ಜಮ್ಮಕ್ಕೆ. ಟಿಫಿನ ಚೂರು ತಿಂದು ಬಂದಿದ್ದೇನೆ, ಈಗ ಹೋಗಿ ಮಾಡ್ಬೇಕು. ಸಚಿನ್ ಟಿಫಿನ್ ಆಯ್ತಾ? ಆಯಿತು, ಥ್ಯಾಂಕ್ಸ್. ನಿಮ್ಮದು ಹೇಳ್ತಿದ್ದಾರೆ ಸಚಿನ್. ಇರೇನಾ ಮುಟ್ಟ ಡೈಮಂಡ್ ಪ್ಲೇ ಇಲ್ಲಿ ಕ್ಲೀನ್ ಮಂದಿಚಿ ಅಂಚೆನ ಬುಡ್ದುವ ಇದೆ ನಾಲ ಬೇಲೆ ಹತ್ತಿಚಿ. ಓಕೆ, ಮನೆಗೆ ಹೋದ ಮೇಲೆ ಚೆನ್ನಾಗಿ ತಿನ್ಕೊಳ್ಳೆಪ್ಪ. ಆಯ್ತಾಯ್ತು. ಸ್ಕೂಲ್ ಬಸ್ ಇದೆ, ಮಿನಿ ಬಸ್, ಪ್ರೈವೇಟ್ ಬಸ್ ಅದು. ನಮ್ಮ ದಾಸ್ ಆಯ್ತು ಸಚಿನ್ ಹೇಳ್ತಿದ್ದಾರೆ. ಇಲ್ಲೊಂದು ಮಾರ್ಕೆಟ್ ಇದೆ, ಹೈಪರ್ ಮಾರ್ಕೆಟ್. ನೆಕ್ಸ್ಟು ಮತ್ತೆ ಸಚಿನ್ ವಿಶೇಷ ಏನೋ ಕೇಳ್ತಿದ್ದಾರೆ ಲಕ್ಷ್ಮಿ ಅವರು. ಉಮೇಶ್ ಬ್ರೋ, ತುಳು ಭಾಷೆ ಬರುತ್ತಾ? ಹೌದೌದು, ನಿಮಗೆ ಬರ್ತಾ? ಮುಸುಕು ಇದರಲ್ಲಿ ಪೋಂದಿಲ್ಲರೆ ಅವಳು ಎಂತ
ಅದರಲ್ಲಿ ಏನಿಲ್ಲ ಟ್ಯಾಕ್ಸಿ ಏನಿಲ್ಲ ಥ್ಯಾಂಕ್ಸ್ ಹೇಳಬೇಕು. ಇಲ್ಲಿ ಕಾಣ್ತಿಲ್ಲ, ಈಚೆಗೆ ಹೇಳ್ತಿದ್ದಾರೆ. ಹೌದು, ಲಕ್ಷ್ಮಿ ಕಾಣ್ತಾ ಇಲ್ಲ. ಕನ್ನಡ ಬಿಟ್ಟು ಬೇರೆ ಏನು ಬರಲ್ಲ ನನಗೆ ಹೇಳ್ತಿದ್ದಾರೆ. ಕಲೀರಿ ಕಲೀರಿ. ಕೂದ್ರಲ್ಲಿ ಒಂದಿಲ್ಲ ಅರ್ಥ ಆಯ್ತು ಅದಂದು ಅಚ್ಚ ಕನ್ನಡ ಥ್ಯಾಂಕ್ಸ್ ಹೇಳ್ತಿದ್ದಾರೆ. ಲಕ್ಷ್ಮಿ ಅಕ್ಕ ಯಾನೆ ನಾನು ತುಳುತಾಯೇನೆ ಹೇಳ್ತೀನಿ. ನಮ್ಮದು ಬಂತು, ಪಾರ್ಕಿಂಗ್ ಮಾಡ್ತಿದ್ದೇವೆ. ಅಲ್ಲ ಅಜ್ಜಿ ಮುಳ್ಪಂಡು ನೆಟ್ ಅರ್ಥ ಆಗ್ತಿಲ್ಲ ಅಂತ ಇವರಿಗೆ. ತುಳು ಕಲೀರಿ ಅಂತ ಹೇಳ್ತಿದ್ದಾರೆ ಅವರು ನಿಮಗೆ. ತುಳು ಕಲ್ಪಲೆ ಅಂದರೆ ತುಳು ಕಲೀರಿ ಅಂತ ಹೇಳ್ತಿದ್ದಾರೆ. ಹಾಂ, ಅರ್ಧಕ್ಕರ್ಧ ಬೇಕು. ಚಲೋ ಬಂದಿದೆ. నెట్ పోను దూర పోను. Sì. पेपर पढ़ ले आप कार्ड किस टेपूण तेरना सेपरेट इರುತ್ತೆ. ಹಾಕಿದಾರಮ್ಮ
ಮತ್ತು ಲಕ್ಷ್ಮಿ ಮನೆಗೆ ಬಂದೆ, ಕೆಲಸ ಇದೆ ಇನ್ನು ಮಾಡಬೇಕು. ಒಂದು ಅರ್ಧ ಗಂಟೆ, ಒಂದು 5 ಮಿನಿಟ್ಸಲ್ಲಿ ಎಂಡ್ ಮಾಡ್ತೀನಿ. ಅರ್ಧ ಗಂಟೆ ಆಗ್ತದೆ, 7 ಮಿನಿಟ್ಸ್. ಯಾರಿದ್ದೀರಿ? ಬ್ರೇಕ್ಫಾಸ್ಟ್ ಆಯಿತಾ ನಯನ್? ಏನು ಸಚಿನ್ ಮನೆಗೆ ಬಂದದ್ದು, ಕೆಲಸ ಆಗಬೇಕು. ಅಯ್ಯೋ ಇಲ್ಲ ರಾಜ ತಾಜಾ ಕುಡೋರು ತಾಜವೇನು ಲಾಸ್ಟ್ ಮೌನ ಹಾಕ್ತೀನಿ, ಫುಲ್ ತಾಜಾವೆ. ಓಕೆನಾ? ಲೈವ್ ಅಪ್ಡೇಟಾ? ನೆಕ್ಸ್ಟ್ ಟೈಮ್ ಖಂಡಿತ ತಾಜಾವೆ. ಓಕೆನಾ? ಬಾಯ್ ಬಾಯ್ ಲಕ್ಷ್ಮಿ, ಬಾಯ್. ಚಪಾತಿ ಮತ್ತು ಬೆಂಡೆಕಾಯಿ ಪಲ್ಯ. ಹೌದಾ? ಮೆಸೇಜ್ ಏನೋ ಸ್ವಲ್ಪ ಕಾಣ್ತಾ ಉಂಟು. ಕನ್ನಡ ಸ್ಪೋರ್ಟ್ಸ್ ಅಫಿಷಿಯಲ್ ಹೇಳ್ತಿದ್ದಾರೆ. ಅಷ್ಟು ಉದ್ದೆ ಹಾಕಿ ಸಚಿನ್ ಅಂತ ಕರಿಬಾರ್ದಾ? ಸಪೋರ್ಟ್ಗೆ ಹೋಗಬೇಕು. ಯಾರಿದ್ದಾರೆ ಲೈವಲ್ಲೀಗ? ಹಾಯ್ ಸುಮಿ, ಹಾಯ್ ರಾಜಿ, ನೆನಪಿದೆ ಹೆಸರು? ಬ್ರೇಕ್ಫಾಸ್ಟ್ ಆಯಿತಾ ರಾಜಿ? ಸುಮಿ ದುಬೈ ಬ್ಲಾಗ್ ರೆಸಿಪಿ. ಚೈತ್ರ ಲೈವ್ ಇದೆಯಾ? ಓಕೆ ಓಕೆ ಓಕೆ. ಇದು ಬೇಡ ಇಲ್ಲ ಪೂರ ತೂಕ ಬಂದು ಅದು ಇಂಕ್ಲಿಗೆ ಬರೆಯರೆ ಅಪ್ಪುಜಿ ಅಂಚಂಡ ಅವರ ತೂಕ ಬಂದು ಅಲ್ಲಿ ಉಂಟುತ್ತಲೆ 1 BHK ಎನ್ನೈಟ್ ಸರ್ಚ್ ಮಲ್ಪಲೆ ಬರ್ಪುಂತಲೆ ತೋಜದೇನು 1 BHK ಸುಮಿದು ಬೈಟ್ ಇನ್ನೊಂದಕ್ಕೆ ಚಾನಲ್ ಪೋದು 1 BHK ಪಾಡಲೆ ಬರ್ಪುಂಡು. ಆಯ್ತಿದೆ ನಿಮ್ಮದು ಹೇಳ್ತಿದ್ದಾರೆ. ನಂದು ಈಗ ಆಗಬೇಕು, ಚೂರು ತಿಂದಿದ್ದೆ. ಕನ್ನಡ ಈ ಸ್ಪೋರ್ಟ್ಸ್ ಅಫಿಷಿಯಲ್ ನಯಾನ್ ಅಂತ ಹೇಳ್ತಿದ್ದಾರೆ. ಎಂಡ್ ಮಾಡ್ತೀನಿ, ಕೆಲಸ ಇದೆ. ಬೇರೆಯವರ ಲೈವ್ಗೆ ಹೋಗಬೇಕಲ್ಲ. ಓಕೆ ಬಾಯ್ ಬಾಯ್. ನಾನು ಮಾಡ್ತೀನಿ ಈಗ 3 ಮಿನಿಟ್ಸ್. ಅದಕ್ಕೆ ರೀಚಾರ್ಜ್ ಬೇರೆ ಉಂಟು. ಇಂಟರ್ನ್ಯಾಷನಲ್ ಕಾಲಿಗೆ ರೀಚಾರ್ಜ್ ಬೇರೆ ಮಾಡಬೇಕಂತ ಕಾಣ್ತದೆ. ಇಂಟರ್ನ್ಯಾಷನಲ್ ಕಾಲ್ ಅಂದರೆ ಅದೊಂದು 100 ದಿರಮ್ ಇದ್ದು ನಿಮಗೆ ಬೇರೆ ರೀಚಾರ್ಜ್ ಮಾಡ್ತಾರೆ. ಮಾಡಿದ್ದೀರಾ ಯಾರಿಗಾದರೂ? ಹೋದ ಮೇಲೆ ಅಂದರೆ ಇಲ್ಲಿ ಬಂದ ಮೇಲೆನಾ? ಇಂಡಿಯಾದಿಂದ ಫಾರಿನ್ ಹೋದ ಮೇಲೆ ಕಾಲ್ ಹೋಗಲಿ ಯಾಕೆ? ರೀಸನ್ ಏನು? ಕರೆನ್ಸಿ ಬೇರೆ. ಕರೆನ್ಸಿ ಬೇರೆ ದಿರಮ್ ಅಲ್ವಾ? ಎಕ್ಸ್ಚೇಂಜ್ ಮಾಡಬೇಕು ಬರೋ ಮೊದಲು.
ಇಂಡಿಯಾ ಮನಿ ಕೊಟ್ಟು ದುಬೈ ಕರೆನ್ಸಿಗೆ ಎಕ್ಸ್ಚೇಂಜ್ ಮಾಡಬೇಕು. ಇಲ್ಲದು 1 ದಿರಮ್ ಅಂದರೆ 22 ರೂಪೀಸ್ ಸಮಥಿಂಗ್ ಆಗ್ತದೆ. ಎಷ್ಟು ಇದೇ ರೀಸನ್. ಹೌದೌದು. ನಿಮಗೆ ಅಲ್ಲಿಂದ ಕಾಲ್ ಮಾಡಬೇಕಾದ್ರೆ ದುಬೈ ನಂಬರಿಗೆ ಕರೆನ್ಸಿ ಬೇರೆ ಹಾಕಬೇಕು, ರಿಚಾರ್ಜ್. ಇಂಟರ್ನ್ಯಾಷನಲ್ ಕಾಲಿಗೆ ಬೇರೆ ಉಂಟಲ್ಲ. ಮತ್ತೇನು ವಿಶೇಷ? ಆಯ್ತು, ಲಾಸ್ಟ್ 30 ಮಿನಿಟ್ಸ್ ನಾನೊಬ್ಬರಿಗೆ ಕಾಲ್ ಮಾಡಿದ್ದೆ, ಹೋಗಲಿಲ್ಲ. ಬಟ್ ವಾಟ್ಸಪ್ ಕೂಡ ಇಲ್ಲ ಅಕ್ಕ. ಹೌದಾ? ವಾಟ್ಸಪ್ ಕೂಡ ಇಲ್ವಾ? ಬೇಕಾದವರ? ದುಬೈಯಲ್ಲಿರೋದಾ? ಅದು ಇದು ರಿಚಾರ್ಜ್ ಬೇರೆ. ಇಂಡಿಯಾ ನಂಬರ್ ಅದು ಯಾವುದು? ದುಬೈ ನಂಬರ್ನ ಅಮೌಂಟ್ ನೋಟ್ ಮಾಡಿ ಕಾಲ್ ಮಾಡಿದೆ. ಓಕೆ. ಫ್ರೆಂಡ್, ಹೌದಾ? ನಂಬರ್ ಯಾವುದು? ದುಬೈದ ಇಂಡಿಯಾದ ನಂಬರ್ದು ಅವ್ರದ್ದು? ಇಂಡಿಯಾದ ನಂಬರ್ ಕೆಲವರು ತಗೊಂಡು ಬರ್ತಾರಲ್ಲ ಸಿಮ್, ಅದಕ್ಕೆ ಬರೋದಿಲ್ಲ ಕಾಲ್. ಅಕ್ಕ ಸೌದಿ ಅರೇಬಿಯಾ. ಓಕೆ, ಸೌದಿಗ ಅದು ಕೋಡೆಲ್ಲ ಚೇಂಜ್ ಮಾಡಬೇಕಲ್ಲ. ಕೋಡೆಲ್ಲ ಇರ್ತದೆ. ಇಂಡಿಯನ್ ನಂಬರ್ಗೆ ಆಗೋದಿಲ್ಲ. ಇಂಡಿಯನ್ ನಂಬರ್ಗೆ ಕಾಲ್ ಮಾಡಿದರೆ ಬರೋದಿಲ್ಲ. ಪದ್ದು ಜಸ್ಟ್ ಹೀಗೆ ಮಾಡಿದೆ, ಹೊರಗೆ ಹೋಗಿದ್ದೆ, ಬರುವಾಗ ಗಾಡಿಯಲ್ಲಿ ಸ್ವಲ್ಪ ಮಾಡಿದ್ದು. ಆಯಿತು, ಈಗ ಮನೆಗೆ ಬಂದೆ, ಎಂಡ್ ಮಾಡ್ತೀನಿ. ಕೆಲಸ ಉಂಟು, ಮತ್ತು ಸಪೋರ್ಟ್ ಹೋಗಬೇಕು ಬೇರೆಯವರಿಗೆ. ಬ್ರೇಕ್ಫಾಸ್ಟ್ ಆಯಿತಾ ಪದ್ದು? ಗಾಡಿಯಲ್ಲಿ ಬರುವಾಗ ಬಂದದ್ದು ಅಷ್ಟೇ, ಮಾಡಿದ್ದು. ಕೆಲಸ ಆಗಬೇಕು. ಅಲ್ಲ, ನಂದು ಹಿಂದಿರ್ದೆ ವಾಟ್ಸಪ್. ಅದು ಇಂಡಿಯಾ ಸಿಮ್ ಉಂಟು ನಮ್ಮ ಹತ್ರ. ಬರುವಾಗ ಊರಿಗೆ ಹೋಗುವಾಗ ಬೇಕಲ್ಲ ಅದಕ್ಕೆ. ಎಂಡ್ ಮಾಡ್ತೀನಿ ಈಗ. ಬೆಳಿಗ್ಗೆ ಹೋಗಿದ್ದೆ, ಈಗ ಬಂದದ್ದು ಮನೆಗೆ. ಕನ್ನಡ ಸ್ಪೋರ್ಟ್ಸ್ ಅಫಿಷಿಯಲ್ ನಿಮ್ಮದು ಚಾನಲ್ ಫೇಕ್ ID ಯಾರು ಮಾಡ್ತಾ ಇರೋರು? ಸಿಕ್ಕಿದ್ರಾ? ಎಲ್ಲಿ ಸಿಗ್ತಾರೆ ಅವರೆಲ್ಲ? ಕೆಲಸ ಮಾಡಿಕೊಂಡು ಲೈವ್ ಮಾಡಿ. ಹೌದಾ? ಬೇರೆಯವರಿಗೆ ಬೇಕಲ್ಲ, ಹೋಗಬೇಕಲ್ಲ. ನಾನು 2 ಸಲ ಮಾಡಿದರೆ ಅವ್ರಿಗೆ ಕೂಡ ಸಪೋರ್ಟ್ ಬೇಕಲ್ಲ. ಹ್ಯಾಪಿ ಹೋಮ್ ಗಾರ್ಡನ್. ಹಾಯ್, ಗುಡ್ ಮಾರ್ನಿಂಗ್. ಸಿಕ್ಕಿಲ್ಲ ನಾ ಏನು ಹೇಳ್ತಿದ್ದಾರೆ. ಗುಡ್ ಮಾರ್ನಿಂಗ್, ಹ್ಯಾಪಿ ಹೋಮ್. ಪಡ್ಡು ಬ್ಲಾಗ್ಸ್ ಲೈಫ್ ಸ್ಟೈಲ್ ಹಾಯ್ ಹೇಳ್ತಿದ್ದಾರೆ. ನಿಮ್ಮದು ಹೆಸರೆಂತ? ಹ್ಯಾಪಿ ಗಾರ್ಡನ್. ಗುಡ್ ಮಾರ್ನಿಂಗ್. ಟಿಫಿನ್ ಆಯಿತಾ? ಎಂಡ್ ಮಾಡುವಾಗ ನೋಡಿ 6 ಜನ ಬರ್ತಾರೆ. ಏನು ಮಾಡಲಿ ನಾನು? ಆಶಾ, ಓಕೆ. ಆಶಾ. ಟಿಫಿನ್ ಡನ್. ಓಕೆ. ಮತ್ತೆ ಯಾವಾಗ ಲೈವ್ ಇದೆಯಾ? ಪದ್ದು ಲೈವ್ ಇದೆಯಾ? ಇಲ್ಲ, ಮ್ಯೂಟಲ್ಲಿ ಇಟ್ಟಿದ್ದೇನೆ. ನಿಮ್ಮದು ಯಾವಾಗ? ಲೇಟಾಗಿ ಮಾಡ್ತೀನಿ, ಮಲಗಿದೆ. ಓಕೆ. ಇಲ್ಲ, ಇದ್ದೇನೆ, ಮ್ಯೂಟಲ್ಲಿ ಇಟ್ಟಿದ್ದೀನಿ.
ಮೀಟಲ್ಲಿ ಉಂಟು. ಮತ್ತು ಆಶಾ ನಿಮ್ದಿದೆಯಲ್ಲ, ಇವು ಮಾಡ್ತೀರಾ? ಅಡುಗೆ ಉಂಟು, ರೈಸ್ ಇಟ್ಟು ಹೋಗಿದ್ದೇನೆ. ಏನಾದರೂ ಮಾಡಬೇಕೀಗ. ನಿಮ್ಮದು ಮಾಡಲ್ವಲ್ಲ ಇವು? ಓಕೆ ಓಕೆ, ವೀಡಿಯೋ ನೋಡ್ತೀನಿ ಆಯಿತಾ. ಓಕೆ, ನಾನು ಏನು ಸ್ಪೆಷಲ್ ಉಂಟು ಸ್ವಲ್ಪ ಸ್ವಲ್ಪ ಫ್ರಿಜ್ಜಲ್ಲಿ, ಅದನ್ನೇ ತಿನ್ನೋದು. ದೋಸೆ. ಓಕೆ, ಇರೇ ಮತ್ತೆ ದೋಸೆ. ಮತ್ತೇನು ವಿಶೇಷ? ದುಬೈಯಲ್ಲಿರೋದು. ತಿಂಡಿ ನಾನು ಇದು ಸ್ವಲ್ಪ ಚೂರು ಆಮ್ಲೆಟ್ ಮಾಡಿದ್ದೆ ಹಸ್ಬೆಂಡಿಗೆ, ಬ್ರೆಡ್ ಆಮ್ಲೆಟ್. ಅದರಲ್ಲಿ ಆಮ್ಲೆಟ್ ಸ್ವಲ್ಪ ತಿಂದು ಹೋಗಿದ್ದೇನೆ. ಈಗೇನ ತಿನ್ನಬೇಕು. ಹೌದೌದು, ಮ್ಯಾಂಗ್ಳೂರಿನ ನಾವು, ಉಡುಪಿ ಮ್ಯಾಂಗ್ಳೂರು ನಾವು. ನೀವು? ಓಕೆ, ಹೇಳ್ತಿದ್ದಾರೆ. ರಾಹುಲ್ ನಯನ ಥ್ಯಾಂಕ್ ಯು ನಯನ್. ಬೆಂಗಳೂರು. ಓಕೆ, ನೀವು ಬೆಂಗಳೂರು, ನಾವು ಮ್ಯಾಂಗಳೂರು. ನಯನ್ ಏನಿದು ಗೇಮ್ ಆಡ್ತಾ ಇರ್ತಾರೆ ನಯನ್ ಅಲ್ವಾ? ನಯನ್ 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 ಒಂದೇ ಐಡಿಯಲ್ಲಿ ಬರ್ತಾರೆ ನಯನ್ ಅಲ್ವಾ? ನಯನ್ ಪದ್ದು ಬ್ಲಾಗ್ಸ್ ಲೈಫ್ ಸ್ಟೈಲ್ ಗೊತ್ತಿಲ್ಲ ಹೇಳ್ತಿದ್ದಾರೆ. ನಗ್ತಾ ಉಂಟು ಪೆದ್ದು. ಅಡುಗೆಲ್ಲ ಆಯಿತಾ ಪದ್ದು? ಡಿಸ್ಟರ್ಬಿಂಗ್ ಮೆಸೇಜಾ? ಹಾಗೆ ಕೂಡ ಮಾಡ್ತೀರಾ ನೀವು? ಮಾಡಿ ಎಷ್ಟು ಮಾಡ್ತೀರಾ ನೋಡ್ತೀನಿ. ಡಿಸ್ಟರ್ಬಿಂಗ್ ಗೊತ್ತಾಯ್ತು. ಅದು ಬಂದರೆ ಯಾವ ಮೆಸೇಜ್ ಕಾಣಲ್ಲ ಅಲ್ವಾ? ಬೈ ಟೈಮ್ 10 ಬನ್ 10. ಏನಾಯಿತು? 2 ಕ್ಲಾಕ್ ಇದೆ. 2 ಕ್ಲಾಕಲ್ಲಿ ಬೇರೆ ಟೈಮ್ ತೋರಿಸ್ತಾ ಉಂಟು. ಹೇಳ್ತಿದ್ದಾರೆ ಆಶಾ. ಕೆಲಸ ಮಾಡಲಾ? ಕೆಲಸ ಕೂಡ ತೆಗಿಲಿಲ್ಲ. ಡ್ರೆಸ್ ಚೇಂಜ್ ಮಾಡಲಿಲ್ಲ ಹೇಳಿದ್ದು. ಡ್ರೆಸ್ ಚೇಂಜ್ ಮಾಡಬೇಕು, ಕೆಲಸ ಇದೆ, ಸಪೋರ್ಟ್ ಆಗಬೇಕು. ಆಯಿತು ಸಿಸ್ ಮಂಗ್ಳಿ. ಅವಳನ್ನು ಮಲಗಿಸಿದ್ದೆ ದೊಡ್ಡ ಕೆಲಸ ಹೌದಲ್ವಾ? ಹೌದೌದು, 1.5 ಗಂಟೆ. ಬಾಯ್ ಆಶಾ, ಥ್ಯಾಂಕ್ ಯು. ಯಾರಿದ್ದಾರೆ ಬೇರೆ ಪದ್ದು ಇದರಲ್ಲಿ ಲೈವಲ್ಲಿ? ಮೈ ಪದ್ದು ಸೇಸ್ ಹೇಳ್ತಿದ್ದಾರೆ.
ಬಾಯ್ ಆಶೀಸ್. ಬಾಯ್ ಆಶೀಸ್. ನಾಗು ಹೇಳ್ತಿದೆ ಎಂಡ್ ಮಾಡಬೇಕು ನನಗೆ. ಯಾರಿದ್ದಾರೆ ಲೈವಲ್ಲಿ? ನಾಗುಗೆ ಸ್ವಲ್ಪ ಸಪೋರ್ಟ್ ಮಾಡಿದೆ ಅಲ್ಲೇ ಹೊರಗಡೆ. ಬಾರು ಇದ್ದಾರಾ? ಓಕೆ, ಚಲೋ ನಾನು ಏನು ಮಾಡ್ತೀನಿ ಆಯಿತಾ. ನೈಟ್ ಲೈವ್ ಇದೆಯಲ್ಲ, ರೆಡಿ ಆಗಬೇಕು, ಕೆಲಸ ಇದೆ. ಸರಿ, ಓಕೆ, ಬಾಯ್. ನೈಟ್ ಬನ್ನಿ, ನೈಟ್ಗೆ ಸ್ವಲ್ಪ. ನಿಂದಿಲ್ವಾ ಲೈವ್ ಪದ್ದು? ಮಗು ಮಲಗಲಿಲ್ವಾ? ಓಕೆ, ಬಾಯ್ ಬಾಯ್ ಬಾಯ್. ಅಲ್ಲಲ್ಲ, ಇವತ್ತು ಬನ್ನಿ ಹೇಳಿದ್ದು, ಇವತ್ತು ಕೂಡ ಬನ್ನಿ ಹೇಳಿದ್ದು. ಇವಾಗ ಸ್ವಲ್ಪ 40 ಮಿನಿಟ್ಸ್ ಆಯಿತು ಅಷ್ಟೇ, ಎಂಡ್ ಮಾಡ್ತೀನಿ. ಯಾವುದು ಐ ಟಿ ಅದು ನಿಮ್ಮದು ಹಸ್ಬೆಂಡಿದ್ದು? ಓಕೆ, ಥ್ಯಾಂಕ್ ಯು. ಯಾವ ಐ ಡಿ ಇತ್ತು ನೆನ್ನೆ? ಹೇಳಿದೆ ರಾಮಕೃಷ್ಣ ಆರ್.ಕೆ. ಕನ್ನಡ. ಓಕೆ, ರಾಮಕೃಷ್ಣ ಅಂತನಾ? ಓಕೆ, ಚಲೋ ಎಂಡ್ ಮಾಡ್ತೀನಿ. ಬಾಯ್ 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 ಪದ್ದು, ಮತ್ತೆ ಸಿಗುವ ನೈಟಿಗೆ. ಬಾಯ್. ಓಕೆ, ಬಾಯ್ ಬಾಯ್, ಥ್ಯಾಂಕ್ ಯು, ಬಾಯ್.